ಮಾತೋಬಾರ ಮಾಲಿಂಗೇಶ್ವರನ ಜಾತ್ರೆ, ಹತ್ತೂರ ಒಡೆಯನ ಜಾತ್ರೆ. ಹಾಗಾಗಿ ಶಿಲಾಮಂಟಪದ ವಾಸ್ತುಪೂಜೆಯಿಂದನೇ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಸೊ ಹಿಂದಿನ ದಿನ 9ನೇ ತಾರೀಕಿಗೆ ರಾತ್ರಿ ವಾಸ್ತುಪೂಜೆ ನಡೀಲಿಕ್ಕಿದೆ. ಆನಂತರ ಮರುದಿವಸ ಬೆಳಿಗ್ಗೆ 10ನೇ ತಾರೀಕಿಗೆ ಎಂದಿನಂತೆ ನಮ್ಮ ದೇವರ ಉತ್ಸವ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. 10ನೇ ತಾರೀಕಿಗೆ 9:25 ನಂತರ ವೃಷಭ ಲಗ್ನದಲ್ಲಿ ಧ್ವಜಾರೋಹಣ ನಡೆದು ಅನಂತರ ವಿವಿಧ ಕಾರ್ಯಕ್ರಮ, ದೇವರ ಉತ್ಸವ, ಬೆಳಗಿನ ಉತ್ಸವ ಬಲಿ ಹಾಗೂ ರಾತ್ರಿಯ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಇದನ್ನು ವಿಶೇಷವಾಗಿ ಆ ದಿವಸ ವಿಶೇಷ ಏನು ಅಂತೇಳಿ ಹೇಳಿದರೆ, ದೇವರ ಕಟ್ಟೆಯ ವಿಚಾರದಲ್ಲಿ ಕೂಡ, ಅಂದರೆ ದೇವರ ಕೆರೆಯ ಮಂಟಪದಲ್ಲಿ ಏನಿದೆ, ಶಿಲಾಮಂಟಪ ಏನಿದೆ, ಶಿಲಾಮಂಟಪದ ತಳಭಾಗದಲ್ಲಿರುವಂತಹ ವರುಣದೇವರನ್ನ ವೀಕ್ಷಿಸುವಂಥ ಅವಕಾಶ ಜನರಿಗೆ ಆ ದಿವಸ ಮಾಡಿಕೊಡಲಿಕ್ಕಿದ್ದೇವೆ. ಹಿಂದಿನ ದಿವಸ ವಾಸ್ತು ಬಲಿಯಾಗುವ ಸಂದರ್ಭದಲ್ಲಿ ಕೂಡ ಹಾಗೂ ಮರುದಿನ ಬೆಳಗ್ಗೆಯಿಂದ ಸಂಜೆ ತನಕ ಜನರಿಗೆ ವರುಣದೇವರ ದರ್ಶನವನ್ನು ಮಾಡಿ ವಿಶೇಷ ಸೇವೆಯನ್ನು ಮಾಡುವ ಅವಕಾಶ ಇರ್ತದೆ. ತಾಲೂಕ್ ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ನಾವು ಪ್ರತಿ ಕಟ್ಟೆಗಳ ಬಗ್ಗೆ ನಾವು ಮನವಿಯನ್ನು ಕೊಡ್ತೇವೆ. 152 ಕಟ್ಟೆಗಳಿಗೆ ಕೂಡ ಬಂಟಿಂಗ್ಸನ್ನು ಹಾಕೋದ್ರ ಬಗ್ಗೆ ದೇವಸ್ಥಾನದಿಂದಲೇ ಮನವಿ ಕೊಟ್ಟು ಅಲ್ಲಿ ಅನುಮತಿಯನ್ನು ಪಡ್ಕೊಳ್ಳಲಾಗ್ತದೆ. ಆ ಅನುಮತಿ ಪತ್ರವನ್ನು ಆಯಾ ಕಟ್ಟೆಯವರು ಬಂದು ದೇವಸ್ಥಾನದಿಂದ ಪಡ್ಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾರೆ. ಅದೇ ಭಕ್ತಾದಿಗಳ ಮುಖಾಂತರ ಅದನ್ನು ದೇವಳಕ್ಕೆ ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಕಟ್ಟೆ ಮತ್ತು ಅದರ ಸುತ್ತ ಜಾಗವನ್ನು ದೇವಳಕ್ಕೆ ಖರೀದಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕಟ್ಟೆಯ ಭಾಗವನ್ನು ಗಮನಿಸ್ಕೊಳ್ಳಿ, ಕಟ್ಟೆ ಏನಿದೆ, ಕಟ್ಟೆ ಜಾಗ ಹಿರಿಯ ಅಮ್ಮ ಅವರು ನಮಗೆ ದೇವಸ್ಥಾನಕ್ಕೆ ಹಿಂದೆ ಬಿಟ್ಟುಕೊಟ್ಟಿದ್ದಾರೆ. ಅದಲ್ಲದೆ ಅಲ್ಲಿ ಸುತ್ತಮುತ್ತಲಿನ ಒಂದು 5 ಸೆಂಟ್ಸ್ ಜಾಗವನ್ನು ದಾನಿಗಳು ಮುಂದೆ ಬಂದು ಅದನ್ನು ನಮಗೆ ದೇವಸ್ಥಾನಕ್ಕೆ ಒದಗಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಸುಮಾರು ವರ್ಷಗಳಿಂದ ಅಲ್ಲಿಂದ ಕೇಸು ನಡೆಸ್ಕೊಂಡು ಬರ್ತಾ ಇರುವಂಥ ಆ ವಿಚಾರದಲ್ಲಿ ಸಣ್ಣ ಕೇಸಿತ್ತು. ಆ ಕೇಸನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದಂಥ ಅಲ್ಲಿಯ ಕಟ್ಟೆ ಸಮಿತಿಯವರು, ವೀರಮಂಗಲ ಕಟ್ಟೆ ಸಮಿತಿಯವರು ಕೂಡ ಸಹಕಾರ ನೀಡಿದ್ದರಿಂದಾಗಿ ಈ ಒಂದು ಕೆಲಸ ಆಗಿದೆ. ಅಲ್ಲಿ ಅದನ್ನು ಸುಂದರಗೊಳಿಸಲಿಕ್ಕೆ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಹಾಗೂ ತಾಲೂಕ್ ಪಂಚಾಯತ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ನವೀನ್ ಭಂಡಾರಿಯವರ ಮುತುವರ್ಜಿಯಿಂದ 3 ಬದಿಯಲ್ಲಿ ಆವರಣ ಗೋಡೆಯನ್ನು ಮಾಡಲಾಗಿದೆ. ಎದುರುಗಡೆ ಮೈನರ್ ಇರಿಗೇಷನ್, ಸಣ್ಣ ನೀರಾವರಿಯವರಿಂದ ಅಲ್ಲಿ ತಡೆಗೋಡೆಯನ್ನು ಕೂಡ ವ್ಯವಸ್ಥೆ ಮಾಡಲಾಗ್ತಾಯಿದೆ. ಆ ಮೂಲಕ ಜನರಿಗೆ ಸ್ನಾನಕ್ಕೆ ವಿಶೇಷ ವ್ಯವಸ್ಥೆ ಆಗ್ತದೆ. ಅಲ್ಲಿ ಕೂಡ ತಾತ್ಕಾಲಿಕ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಇಂಟರ್ಲಾಕ್ ವ್ಯವಸ್ಥೆ ಆಗಿದೆ. ಹಾಗೆ ಕಟ್ಟೆಯ ಮೇಲ್ಗಡೆ ಗ್ರಾನೈಟ್ ಕೂಡ ಅಳವಡಿಸಲಿಕ್ಕೆ ದಾನಿಗಳು ಮುಂದೆ ಬಂದದ್ದರಿಂದ ಆ ಕೆಲಸ ಕೂಡ ಆಗಿದೆ. ಅವರೆಲ್ಲರಿಗೂ ವಿಶೇಷ ವಂದನೆಗಳನ್ನು ಈ ಮೂಲಕ ಇಲ್ಲಿ ಸಲ್ಲಿಸ್ತಾ ಇದೆ. ಬಂಗಾರಸರ ಒಂದು ಕಟ್ಟೆ, ಅದು ಬಂಗಾರಸರ ಇದ್ದಂತಹ ಕಟ್ಟೆಯನ್ನು ನವೀಕರಣಗೊಳಿಸಲಾಗಿದೆ. ಅಲ್ಲಿ ಸಾಂಪ್ರದಾಯಿಕವಾಗಿ ಅದನ್ನು ಮುರಕಲ್ಲಿನಿಂದ ಸುಂದರವಾದ ಕಟ್ಟೆಯನ್ನು ಪುನರ್ನಿರ್ಮಾಣ ಮಾಡಲಾಗಿದೆ. ಹಾಗೆ ಅಲ್ಲಿ ನಾಗನ ಕಲ್ಲೇನಿದೆ ಅದನ್ನು ಕೂಡ ಪುನಃ ಪ್ರತಿಷ್ಠೆ ಮಾಡಿ ಅಲ್ಲಿ ಇರಿಸಲಾಗ್ತದೆ. ಸೊ ಅದನ್ನು ಕೂಡ ವಿಶೇಷವಾಗಿ ಈ ಸಂದರ್ಭ ನಮಗೆ ದಾನಿಗಳು ಅಲ್ಲಿಯನ್ನೇ ನಡೆಸ್ಕೊಂಡು ಬರ್ತಾ ಇದ್ದಂತಹ ಶ್ರೀಯುತ ಭಾಸ್ಕರ ಅವರು ಅದರ ಮುತುವರ್ಜಿ ವಹಿಸಿ ಅದನ್ನು ಮಾಡಬೇಕು ಅಂತ ಹೇಳೋದನ್ನು ನಮ್ಮನ್ನು ಬೆನ್ನು ಬಿಡದೆ ಸುಮಾರು ದಿವಸಗಳಿಂದ ಅದನ್ನು ಮಾಡ್ತಾಯಿದ್ರು. ದೇವಸ್ಥಾನದಿಂದ ಅದನ್ನು ಮಾಡಿ ಈಗ ಪೂರ್ಣಗೊಳಿಸ್ತಾ ಇರುವ ಸಂದರ್ಭದಲ್ಲಿ ಅವರು ಪೂರ್ಣ ಭಾವನಾತ್ಮಕವಾಗಿ ಬಂದು ಆ ಒಂದು ಆ ಕೆಲಸದ ವೆಚ್ಚವನ್ನು ಅವರೇ ಪೂರ್ಣವಾಗಿ ಭರಿಸಿಕೊಂಡು ದೇವಳಕ್ಕೆ ಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ವಿಶೇಷ ವಂದನೆಗಳನ್ನು ಇಲ್ಲಿ ಸಲ್ಲಿಸ್ತಾರೆ. ರಾಮದಾಸ್ ಗೌಡರು ಅದರ ಮುತುವರ್ಜಿಯನ್ನು ವಹಿಸಿಕೊಂಡಿದ್ದಾರೆ. ನಮ್ಮ ಗೋಶಾಲೆಯಲ್ಲಿ ವಿವಿಧ ಗೋವುಗಳನ್ನು ಈಗಾಗಲೇ ಸಾಕ್ತಾ ಇರೋದು ತಮಗೆ ಗೊತ್ತಿದೆ. ಇತ್ತೀಚೆಗೆ ಬಲ್ನಾಡು ಉಳ್ಳಾಲ್ತಿ ಕ್ಷೇತ್ರದಿಂದ ನಮಗೊಂದು ಬೇಡಿಕೆ ಬಂದಿತ್ತು. ಅಲ್ಲಿ ಒಂದು ಬಸವನ ಅವಶ್ಯಕತೆ ಇದೆ ಅಂತೇಳಿ. ಸೊ ಹಾಗಾಗಿ ಉಳ್ಳಾಲ್ತಿ ಕ್ಷೇತ್ರಕ್ಕೆ ಮಾಲಿಂಗೇಶ್ವರ ಒಂದು ಬಸವನನ್ನು ಇಲ್ಲಿಂದ ಕಳಿಸಿಕೊಡುವ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಿಕ್ಕೆ ತಯಾರಿ ಮಾಡಲಾಗಿದೆ. ಮುತುವರ್ಜಿಯಲ್ಲಿ ಕೆಲಸ ನಡೀತಾ ಇದೆ. ಅಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮೇ ತಿಂಗಳಲ್ಲಿ ನಾವು ಹಮ್ಮಿಕೊಳ್ಬೇಕು ಅಂತಿದ್ದೇವೆ.
ಸುಮಾರು 19 ಎಕರೆ ಜಾಗದಲ್ಲಿ ಈಗಾಗಲೇ ಅದನ್ನು ಕಾಡು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಅರಣ್ಯ ವಿಭಾಗದ ಮರಗಳನ್ನು ಈಗಾಗಲೇ ಅಲ್ಲಿ ಉಳಿಸ್ಕೊಳ್ಳಲಾಗಿದೆ. ಅದನ್ನು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ಅಲ್ಲಿ ಮಾಡಲಾಗ್ತದೆ. ಗಳನ್ನು ನಮ್ಮ ಸದಸ್ಯರು ಮತ್ತು ಸದಸ್ಯರ ಒಟ್ಟಿಗೆ ಹೆಗಲು ಕೊಡ್ತಾ ಇರುವಂತಹ ಹೆಗಲು ಕೊಡ್ತಾ ಇರುವಂತಹ ನಿತ್ಯ ಸಹಾಯಕರು ಹಾಗೂ ಭಾಳಷ್ಟು ಜನ ಸ್ವಯಂ ಸೇವಕರು ನಮ್ಮೊಂದಿಗೆ ದೇವಳದ ನಿತ್ಯ ಭಕ್ತರು ಅಂತೇಳಿ ಕೂಡ ಹೇಳ್ಬೋದು. ನಾನೊಂದು ಕ್ಷಣದಲ್ಲಿ ಕೆಲವು ಭಕ್ತರನ್ನು ನಾವೊಂದು ಸಲ ಹೇಳೋದಿದೆ. ಏನು ಅಂತ ಹೇಳಿದರೆ, ಒಂದು ದಿವಸ ಪಕ್ಕ ಮಹಾಲಿಂಗೇಶ್ವರನ ದರ್ಶನ ಸಿಗದಿದ್ದರೆ ಆ ನಿತ್ಯ ಬರುವ ಭಕ್ತರನ್ನು ನೋಡಿದರೆ ಅವರಲ್ಲಿ ಮಹಾಲಿಂಗೇಶ್ವರ ನಮಗೆ ಕಾಣಬಹುದು ಅಂತ ಹೇಳುವಂತಹ ರೀತಿಯಲ್ಲಿ ಕಳೆದ ವರ್ಷದಂತೆ 11 ದಿವಸದ ಮಹಾರುದ್ರಯಾಗ ಕೂಡ ನಡೀಲಿಕ್ಕಿದೆ. ಪ್ರತಿದಿನ ರುದ್ರಯಾಗ ಮಾಡಿದಾಗ ಏಕಾದಶ ರುದ್ರವನ್ನು 11 ದಿನ ಮಾಡಿದಾಗ ಅದು ಮಹಾರುದ್ರಯಾಗ ಆಗ್ತದೆ. ಸೊ ಆ ಮಹಾರುದ್ರಯಾಗ ಕೂಡ ನಡೀಲಿಕ್ಕಿದೆ. ವಿವಿಧ ರಾಜ್ಯದ ವಿವಿಧ ಭಾಗಗಳಿಂದ ಈ ರುದ್ರಯಾಗದಲ್ಲಿ ಭಾಗವಹಿಸಬೇಕು, ಕರ್ತೃವಾಗಿ ಭಾಗವಹಿಸಬೇಕು ಅಂತ ಹೇಳೋದಕ್ಕೋಸ್ಕರ ಜನರು ಈಗಾಗಲೇ ಹೆಸರನ್ನು ನೋಂದಾವಣೆ ಮಾಡಿದ್ದಾರೆ. ಈಗಾಗಲೇ 6 ಜನ ನೋಂದಾವಣೆ ಮಾಡಿದ್ದಾರೆ. ಇನ್ನೊಂದು 5 ಜನರಿಗೆ 4 ಜನರಿಗೆ ಅಂದರೆ ಒಂದು ಭಂಡಾರದಿಂದಲೇ ನಡೀತದೆ. ಇನ್ನು 4 ಜನರಿಗೆ ಮಾತ್ರ ಇಲ್ಲಿ ಸೇವಾಕರ್ತರಾಗಿ ಭಾಗವಹಿಸಲಿಕ್ಕೆ ಅವಕಾಶ ಇರ್ತದೆ. ಈಗಾಗಲೇ ಹೇಳಿದಾಗೆ ಶೂನ್ಯ ತ್ಯಾಜ್ಯ ಜಾತ್ರೆ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ. ಶೂನ್ಯ ತ್ಯಾಜ್ಯ ಅಂತೇಳಿ ಹೇಳಿದರೆ ತ್ಯಾಜ್ಯ ಉತ್ಪನ್ನ ಆಗೋದಿಲ್ಲ ಅಂತೇಳಿ ಅರ್ಥ ಅಲ್ಲ. ತ್ಯಾಜ್ಯ ಯಾವುದೇ ಒಂದು ವಸ್ತುವನ್ನು ನಾವು ಉಪಯೋಗಿಸಿದಾಗ ಅಥವಾ ಒಂದು ಊಟ ಮಾಡಿದಾಗ, ತಿಂಡಿ ಮಾಡಿದಾಗ ತ್ಯಾಜ್ಯ ಬಂದೇ ಬರ್ತದೆ. ಆ ತ್ಯಾಜ್ಯವನ್ನು ಸಂಪನ್ಮೂಲವಾಗಿ ಪರಿವರ್ತಿಸುವ ಕೆಲಸ ಏನಿದೆ ಅದರಿಂದಾಗಿ ಅದು ಶೂನ್ಯ ತ್ಯಾಜ್ಯ ಅಂತೇಳಿ ಆಗ್ತದೆ. ನಮ್ಮ ಉದ್ದೇಶ, ಅದರ ಯೋಜನೆ ಹೇಗೆ ಅಂತೇಳಿ ಹೇಳಿದರೆ, ಈಗಾಗಲೇ ವ್ಯಾಪಾರಿಗಳನ್ನು ಕೇಳಿಕೊಳ್ಳಲಾಗಿದೆ. ಆದರೆ ಮುಖ್ಯವಾಗಿ ಅದನ್ನು ಜನರು ಅರ್ಥಕೊಳ್ಬೇಕು. ಅಲ್ಲಲ್ಲಿ ಏನು ಕಸದ ಬುಟ್ಟಿ ಇಟ್ಟಿದೆ ಅಲ್ಲಿ ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯವನ್ನು ವಿಭಾಗಿಸಿ ಕೊಟ್ಟಾಗ ನಾವು ಅದನ್ನು ಈಗಾಗಲೇ ನಮ್ಮ ದೇವಸ್ಥಾನದ ವತಿಯಿಂದ ದೊಡ್ಡ ರೀತಿಯ ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಕಂಬಳಕೋಡಿ ರಸ್ತೆಯ ಬಳಿಯಲ್ಲಿ ಮಾಡಲಾಗಿದೆ. ಅಲ್ಲಿ ಅದನ್ನು ಸಂಸ್ಕರಿಸಿ ಅದನ್ನು ಗೊಬ್ಬರವಾಗಿ ಪರಿವರ್ತಿಸುವಂಥದ್ದನ್ನು ಮಾಡಲಾಗ್ತದೆ ಅಂತ ಹೇಳೋದನ್ನು ಇಲ್ಲಿ ಗಮನಿಸಬೇಕು ಅಂತ ಹೇಳೋದನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಸ್ಟಾಲ್ ನಂಬರ್ಗಳನ್ನು ಎಲ್ಲ ಸ್ಟಾಲ್ನವರು ನಮೂದಿಸಬೇಕು. ಅಲ್ಲಿ ಸರಿಯಾಗಿ ಕರೆಕ್ಟಾಗಿ ಅದನ್ನು ಡಿಸ್ಪ್ಲೇ ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೂಡ ನಾವು ಅವ್ರ ಹತ್ರ ಇಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಧಾರ್ಮಿಕ ಶಿಕ್ಷಣ ಕೇಂದ್ರದ ಮಕ್ಕಳು ಈ ಬಾರಿಯ ಹೊರೆಕಾಣಿಕೆಯಲ್ಲಿ ಭಾಗವಹಿಸುವಂಥದ್ದು ವಿಶೇಷ. ಪ್ರತಿ ಧಾರ್ಮಿಕ ಶಿಕ್ಷಣ ಕೇಂದ್ರ, ಸುಮಾರು 15 ಧಾರ್ಮಿಕ ಶಿಕ್ಷಣ ಕೇಂದ್ರಗಳಿದೆ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ನಡೀತಾ ಇರುವಂಥದ್ದು. ಆ 15 ಧಾರ್ಮಿಕ ಶಿಕ್ಷಣ ಕೇಂದ್ರಗಳಿಂದಲೂ ಕೂಡ ಹೊರೆಕಾಣಿಕೆಯ ವಾಹನ ಹೊರಡ್ತದೆ. ಅಲ್ಲಿ ಇಂದ ಮಕ್ಕಳನ್ನು ಮತ್ತು ಅವರ ಹೆತ್ತವರು ಆ ಹೊರೆಕಾಣಿಕೆಯೊಟ್ಟಿಗೆ ಭಾಗವಹಿಸಬೇಕು ಅಂತ ಹೇಳುವಂಥದ್ದನ್ನು ನಾವು ಭಜನಾ ತಂಡಗಳಿಗೆ ಒಂದು ಸೇವೆಯನ್ನು ಕೊಡುವ ಅಂತ ನಿರ್ಧರಿಸಿದ್ದು. ಅದರಲ್ಲಿ ಏಪ್ರಿಲ್ 10ನೇ ತಾರೀಕಿಂದ 21 ತಾರೀಕು ತನಕ, ಏಪ್ರಿಲ್ 21 ತಾರೀಕು ತನಕ ವಿವಿಧ ಭಜನಾ ತಂಡಗಳು ಭಾಗವಹಿಸಲಿಕ್ಕಿದ್ದಾವೆ. ಅವುಗಳಲ್ಲಿ ಬೆಳಿಗ್ಗೆ 8:30ಯಿಂದ 11:30 ತನಕ ಭಜನಾ ತಂಡಗಳು, 1 ಗಂಟೆ 3 ಭಜನಾ ತಂಡಗಳು ಭಾಗವಹಿಸ್ತಾರೆ. ಸಂಜೆ ನಿತ್ಯ ಭಜನೆ ಮಾಡುವವರೇ 4ರಿಂದ 5:30 ತನಕ ಭಜನೆ ಮಾಡ್ತಾ ಇದ್ದಾರೆ. ಈ ಸರ್ತಿ ವಿಶೇಷ ಅಂತ ಹೇಳಿದರೆ, ನಾವು ನಮ್ಮ ಧಾರ್ಮಿಕ ಶಿಕ್ಷಣದ ಮಕ್ಕಳು ಮತ್ತು ಅವರ ಹೆತ್ತವರಿಂದ ಕೂಡ ಒಂದು ಭಜನಾ ತಂಡವನ್ನು ತಯಾರು ಮಾಡಿದ್ದೇವೆ. ಅವರು ಕೂಡ ಭಜನೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಮಹಾತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಧಾರ್ಮಿಕ ಶಿಕ್ಷಣದ ಮಕ್ಕಳು ಮತ್ತು ಅಟಲ್ ಉದ್ಯಾನದ ಮಕ್ಕಳು ಈ ಭಜನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಭಜನಾ ತಂಡದ ಯಾವ ಭಜನಾ ತಂಡಗಳು ಭಜನೆಯಲ್ಲಿ ಭಾಗವಹಿಸ್ತಾರೆ ಅವರು ಆ ದಿವಸದ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ಕೂಡ ಭಾಗವಹಿಸಲಿಕ್ಕೆ ತಯಾರಿದ್ದಾರೆ. ಇಷ್ಟು ಭಜನೆಗಳು ವಿಶೇಷ. ಭಕ್ತಾದಿಗಳು ಸಹಕಾರ ನೀಡಬೇಕು ಅಂತ ಹೇಳುವಂಥದ್ದನ್ನು ಕೇಳಿಕೊಳ್ತಾ ಇದೆ. ದೈವಗಳ ವಿಶೇಷವನ್ನು, ಈ ಬಾರಿಯ ವಿಶೇಷವನ್ನು ಶೇಖರ್ ನಾರವಿ ಅವರು ಹೇಳಿದ್ದಾರೆ. ಅದು ನಮಗನ್ಸೋದೇನು ಅಂತ ಹೇಳಿದರೆ, ಹೆಚ್ಚಿನ ಅಂಶ ಆ ಕೆರೆಯ ಮಧ್ಯದ ಶಿಲಾ ಮಂಟಪದ, ದೇವರ ಮಂಟಪದ ಜೀರ್ಣೋದ್ಧಾರ ಆಗಬೇಕು ಅಂತೇಳಿ
ದೇವರಿಗಿತ್ತ ಅಂತ ಕಾಣ್ತದೆ. ಸೊ ಹಾಗಾಗಿ ಅದೀಗ ಆಗ್ತಿದ್ದ ಹಾಗೆ ಇದು ಕೂಡ ಒಂದು ಚೆನ್ನಾಗಿ ಆಗಬೇಕು ಅಂತೇಳುವ ರೀತಿಯ ಬಗ್ಗೆ ನಮಗೆ ತೋರ್ತಾ ಇದೆ. ಸೊ ಅದು ಕೂಡ ಆಗಬೇಕು ಅಂತೇಳುವ ನಮ್ಮ ಉದ್ದೇಶ. ತಮ್ಮೆಲ್ಲರ ಸಹಕಾರದಿಂದ ಖಂಡಿತವಾಗಿ ಜನರಿಗೆ ಆ 20ನೇ ತಾರೀಕಿನ ದೈವಗಳ ನರ್ತನದ ಸೇವೆ ಏನಿದೆ ಆ ಸೇವೆಯ ಬಗ್ಗೆ ವಿಶೇಷ ಗಮನವನ್ನು ಹರಿಸೋದ್ರ ಬಗ್ಗೆ ತಾವು ಅದನ್ನು ಹೇಳಿದರೆ ಖಂಡಿತವಾಗಿ ಅದು ನಡೀತದೆ ಅಂತೇಳಿ ಅನ್ನಿಸ್ತದೆ. ಇನ್ನು ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ಬಫರ್ ಝೋನ್ನ ವ್ಯವಸ್ಥೆ ಕಳೆದ 2 ವರ್ಷಗಳಿಂದ ಬಫರ್ ಝೋನ್ ವ್ಯವಸ್ಥೆ ಮಾಡಿದ್ದರಿಂದ ಸಾರ್ವಜನಿಕರ ನೂಕುನುಗ್ಗಲನ್ನು ಅಲ್ಲಿ ತಡೆ ಹಿಡಿಯಲಾಗಿದೆ. ಸಾರ್ವಜನಿಕ ರಥಬೀದಿ ಏನಿದೆ, ರಥಬೀದಿಯಿಂದ 10 ಫೀಟ್ 2 ಕಡೆಗಳಲ್ಲಿ ಬಫರ್ ಝೋನ್ ಇರ್ತದೆ. ಆ ಬಫರ್ ಝೋನ್ನಲ್ಲಿ ಯಾರಿಗೂ ಪ್ರವೇಶ ಇರೋದಿಲ್ಲ. ಸೊ ಅದನ್ನು ಸಾರ್ವಜನಿಕರು ಗಮನಿಸಬೇಕು. ಹಾಗೆ ಬ್ರಹ್ಮರಥವನ್ನು ಎಳೆಯುವವರು ಸಾಂಪ್ರದಾಯಿಕ ರೀತಿಯಲ್ಲಿ ಪಂಚೆ ಅಥವಾ ಸಾಧ್ಯ ಇದ್ದವರು ಕಚ್ಚೆ ಮತ್ತು ಶಲ್ಯವನ್ನು ಧರಿಸಿ ಬರಬೇಕು ಅಂತೇಳುವಂಥದ್ದು ನಮ್ಮ ಕೋರಿಕೆ. ಹಾಗೆ ಎಲ್ಲರೂ ಅಂದರೆ ಅದರ ಒಳಗೆ ಪಂಚಶಲ್ಯ ಅಥವಾ ಕಚ್ಚೆ ಶಲ್ಯ, ಸೊ ಈ 2 ಇದ್ದವರು ಮಾತ್ರ ಬ್ರಹ್ಮರಥವನ್ನು ಎಳಿಲಿಕ್ಕೆ ಅವಕಾಶ ಕೊಡಲಾಗ್ತದೆ. ನಾಳೆ ದಿನ ವಿಶೇಷವಾಗಿ 9ನೇ ತಾರೀಕು ಬೆಳಿಗ್ಗೆ ವಿಶೇಷವಾಗಿ ಜನರಿಗೆ ಯಾರಿಗೆ ಕಚ್ಚೆ ಹಾಕಲಿಕ್ಕೆ ಕಲಿತುಕೊಳ್ಬೇಕು ಅಂತೇಳೋರು ಇದ್ದರೆ ಅವರಿಗೆ ಕಚ್ಚೆ ಹಾಕುವುದನ್ನು ಹೇಳಿಕೊಡುವ ವ್ಯವಸ್ಥೆಯನ್ನು ಎಲ್ಲ ಜಾತಿ ವರ್ಗ ಇದನ್ನು ಬೆಳೆತು ಸರ್ವರಿಗೂ ಮಹಾಲಿಂಗೇಶ್ವರನ ಭಕ್ತರು ಯಾರೆಲ್ಲ ಕಚ್ಚೆ ಹಾಕಲಿಕ್ಕೆ ಇಷ್ಟಪಡ್ತಾರೆ ಅವರಿಗೆ ಕಚ್ಚೆಯನ್ನು ಹಾಕಿಕೊಡಲಿಕ್ಕೆ ಹೇಳಿಕೊಡುವಂಥ ವ್ಯವಸ್ಥೆಯನ್ನು ದೇವಸ್ಥಾನದಲ್ಲಿ ಮಾಡಲಾಗ್ತದೆ. ಆ ಮೂಲಕ ಯುವಜನತೆ ಹೆಚ್ಚು ಮುಂದೆ ಬಂದು ಸಾಂಪ್ರದಾಯಿಕ ಉಡುಗೆಯನ್ನು ಪ್ರದರ್ಶಿಸಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬಂದು ದೇವರನ್ನು ಸೇವೆಯನ್ನು ಮಾಡಿ ದೇವರನ್ನು ಮೆಚ್ಚಿಸ್ಕೊಳ್ಬೇಕು ಅಂತೇಳುವುದನ್ನು ಇಲ್ಲಿ ವಿಶೇಷವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ವಾಲಂಟಿಯರ್ಸ್ ಇದರಲ್ಲಿ ನಮಗೆ ನಿತ್ಯ ಕರಸೇವಕರು, ಗೃಹ ರಕ್ಷಕ ದಳ, ಮೊಗೇರ ಸಮಾಜ ಪುತ್ತೂರು, ಸಮರ್ಪಣಾ ಮಹಿಳಾ ವೇದಿಕೆ, ಅಭಿರಾಮ್ ಫ್ರೆಂಡ್ಸ್, ಮುಂಡತ್ತಾಯ ದೇವಸ್ಥಾನ ಹಾಗೂ ಶಿವಳ್ಳಿ ಸಂಪದ ಹಾಗೂ ಹವ್ಯಕ ಮಂಡಳ ಉಪ್ಪಿನಂಗಡಿ ಪುತ್ತೂರು ಇವರು ನಿತ್ಯ ಕರಸೇವಕರಾಗಿ ನಮಗೆ ಬರಲಿಕ್ಕೆ ಸಹಕಾರ ನೀಡ್ತಾ ಇದ್ದಾರೆ, ಸ್ವಯಂ ಸೇವಕರಾಗಿ. ಅದೇ ರೀತಿಯಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕೂಡ ಇದ್ದಾರೆ. ಪ್ಯಾರಾಮೆಡಿಕಲ್ ಕಾಲೇಜಿನ ಮಕ್ಕಳು NCCಯ ತಂಡಗಳು ನಮ್ಮ ಜೊತೆ ಕೈ ಜೋಡಿಸಲಿಕ್ಕಿದೆ. ಸುಮಾರು 40ರಷ್ಟು ಭಜನಾ ತಂಡಗಳು 10 ದಿವಸಕ್ಕೆ 3ರಿಂದ 4 ತಂಡಗಳು ಭಜನೆಯಲ್ಲಿ ಭಾಗವಹಿಸಲಿಕ್ಕಿದೆ. ಅವರನ್ನು ಕೂಡ ಸ್ವಯಂ ಸೇವಕರಾಗಿ ನಾವು ಅನ್ನದಾನದಲ್ಲಿ ಸೇರಿಸ್ಕೊಳ್ಳೋಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಸೊ ಕಳೆದ ಬಾರಿ ಅಂತಲೇ ಈ ಸಲ ಭಾಳ ವ್ಯವಸ್ಥಿತವಾಗಿ ಮಾಡಬೇಕಂತ ಉದ್ದೇಶ ಇದೆ. ಬಹುಶಃ ಎಲ್ಲ ಸ್ವಯಂ ಸೇವಕರಿಗೆ ಸಹಕಾರ ನೀಡ್ತಾರೆ ಅಂತ ಭರವಸೆ ನಮಗಿದೆ. ಈ ಜಾತ್ರೆಯಲ್ಲಿ ಸುಮಾರು 2 ಜಾಯಿಂಟ್ ವೀಲ್ ಹಾಗೂ 250 ಸ್ಟಾಲ್ಗಳನ್ನು ನಾವು ಏಲಂ ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ಆರೋಗ್ಯ ಇಲಾಖೆ, ಫೈರ್ ಬ್ರಿಗೇಡಿಗೆ, ಅದೇ ರೀತಿಯಲ್ಲಿ ವಿವಿಧ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ 5 ಸ್ಟಾಲ್ಗಳನ್ನು ನಾವು ಕಾದಿರಿಸಿದ್ದೀವಿ. ಎಲ್ಲ ಸ್ಟಾಲ್ನ ಯಾರು ಓನರ್ಸ್ ಇದ್ದಾರೆ ಅವರಿಂದ ಆಧಾರ್ ಕಾರ್ಡನ್ನು ಮತ್ತು ಮಾಹಿತಿಯನ್ನು ಪಡೆದುಕೊಂಡು ಫೋಟೋವನ್ನು ಪಡ್ಕೊಂಡು ಅವರಿಗೆ ಕಡ್ಡಾಯವಾಗಿ ಹೇಳಿದೆ, ಹಿಂದೂಯೇತರರಿಗೆ ಈ ಜಾತ್ರೆಯಲ್ಲಿ ಅವಕಾಶ ಇಲ್ಲ. ಆದ್ದರಿಂದ ಮತ್ತು ಅವರಿಗೆ ಮೊನ್ನೆಯ ಜಾತ್ರೆಯ ಸ್ಟಾಲ್ನ ಏಲಂನ ಟೈಮ್ನಲ್ಲಿ ಕೂಡ ಹೇಳಿದ್ದೇವೆ, ನಾವು ಅತ್ಯಂತ ಕಡಿಮೆ ಬಿಡ್ಡಲ್ಲಿ ಅವರಿಗೆ ಅನುಕೂಲವಾಗಂತೆ ಕಡಿಮೆ ಬಿಡ್ಡನ್ನು ನಾವು ಮಾಡಬೇಕು ಅಂತ ಹೇಳಿ ಪಂಜುರ್ಲಿಗೆ ಎಷ್ಟು ತನಕ ಅಣಿ ಕಟ್ತಾ ಇರಲಿಲ್ಲ. ಅದನ್ನು ಒಂದು ಕಟ್ಟುಗಟ್ಟಲೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಮಾಡ್ತಾಯಿದ್ವಿ. ಈ ಸರಿ ಅವರ ಪರ್ಮಿಷನ್, ಮೊದಲು ಕಟ್ಟುವವರ ಪರ್ಮಿಷನ್ ತಗೊಂಡು ಹೊರಗಿನ ಬೇರೆಯವರ ಹತ್ರ ಮುಖಾಂತರ ಅಣಿ ಕಟ್ಟುವಂಥ ಪಂಜುರ್ಲಿ ಅಂತೇಳಿ ಅಣಿ ಕಟ್ಟಲೇಬೇಕು ಅಂತ ಹೇಳುವಂಥದ್ದು ನಮ್ಮ ಮಧ್ಯಸ್ಥರದ್ದು ಮತ್ತು ಹಿರಿಯರದೆಲ್ಲ ಹೇಳಿಕೆ ಪ್ರಕಾರ ಅಂದರೆ ಅಣಿ ಕಟ್ಟದೆ ಪಂಜುರ್ಲಿಗೆ ನೇಮ ಇಲ್ಲ. ಅದನ್ನು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಕೂಡ. ಆಗ ಅದರಲ್ಲಿ ಮುಗವನ್ನು ಇಡಲಿಕ್ಕೆ ಆಗ್ತದೆ. ಇದು ಒಂದು ವಿಷಯ, ಈ ವರ್ಷ ಒಂದು ಪ್ರಯತ್ನ ದೈವಗಳ ಇದರಲ್ಲಿ ಬದಲಾವಣೆ ಅಂದರೆ ಅದು. ಇನ್ನೊಂದು ಹುಲಿಭೂತಕ್ಕೆ ಅದು ಗೊತ್ತಿರ್ಬೋದು, ಒಂದು ನಾಲಿಗೆ ಇಲ್ಲ ಅಂತೇಳಿ ಅಷ್ಟಾವಧಾನದಲ್ಲಿ ಬಂದಿತ್ತು. ನಾಲಿಗೆ ಇಲ್ಲದೆ ಮಾತಾಡೋದು ಹೇಗೆ ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ಈ ವರ್ಷ ಅದನ್ನೊಂದು ನಾಲಿಗೆಯನ್ನು ಕೂರಿಸುವಂಥದ್ದು, ಹುಲಿಭೂತದ ಮುಖಕ್ಕೆ ಒಂದು ನಾಲಿಗೆಯನ್ನು ಕೂರಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಇದು 19 ಮತ್ತು 20ರದ್ದು ಸಾಂಪ್ರದಾಯಿಕ ಉಡುಗೆಗಳು 10 ದಿವಸ ಸಹ ನಾವು ಬರಬೇಕು ಅಂತ ಕಡ್ಡಾಯ ಮಾಡಲಿಕ್ಕಿಲ್ಲ. ಅದು ಅವರವ್ರ ಮನಸ್ಸಿನಲ್ಲಿ ಬಂದರೆ ಆ ರೀತಿಯಲ್ಲಿ ಬಂದರೆ ಚೆಂದ. ಯಾಕೆಂತ ಹೇಳಿದರೆ ಜನರನ್ನು ನಾವು ದೇವಸ್ಥಾನಕ್ಕೆ ಬರಬಾರ್ದು ಅಂತೇಳಿ ಯಾವತ್ತೂ ಹೇಳಲಿಕ್ಕೆ ಆಗೋದಿಲ್ಲ. ಈ ರೀತಿಯಲ್ಲಿ ಬರಬೇಡಿ ಅಂತೇಳಿ ಅಲ್ಲ, ಈ ರೀತಿಯಲ್ಲಿ ಬನ್ನಿ ಅಂತ ನಾವು ಕೇಳ್ಕೊಳ್ಳೋದು. ರಥ ಎಳೆಯುವಂಥದ್ದಕ್ಕೆ ಅದೊಂದು
ಕಡ್ಡಾಯವಾಗಿ ಆ ಒಂದು ಇದನ್ನು ಹೇಳ್ತೀವಿ. ಧ್ವಜಾರೋಹಣಕ್ಕೆ ಹೊಸತಾಗಿ ಗರುಡನನ್ನು ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ಅಲ್ಲಿ ಆ ದಿವಸ ಸ್ವಲ್ಪ ಹಳತಾಗಿತ್ತು. ಹಾಗಾಗಿ ಗರುಡನನ್ನು ಹೊಸದಾಗಿ ಹೊಲಿದು ಬಹಳ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಅದರ ಪ್ರದರ್ಶನವನ್ನು ಸುಂದರಗೊಳಿಸುವುದಕ್ಕೋಸ್ಕರ ಅಣಕು ಪ್ರದರ್ಶನವನ್ನು ಕೂಡ ಮಾಡಿ ನಾವು ಅದನ್ನು ಆಯ್ಕೆ ಮಾಡಿದ್ದೇವೆ. ಯಾಕೆಂದರೆ ತಾವೆಲ್ಲ ಪತ್ರಕರ್ತರು, ತಮಗೆ ಗೊತ್ತಿದೆ, ಬಿ ಟಿ ರಂಜನ್ ಅವರು ಅದನ್ನು ಭಾಳ ಸುಂದರವಾಗಿ ನಡೆಸ್ಕೊಡ್ತಾಯಿದ್ರು. ಅದರ ವ್ಯವಸ್ಥೆಯನ್ನು ಅವರು ಜವಾಬ್ದಾರಿಯನ್ನು ತಗೊಂಡಿದ್ದರು. ಆದರೆ ನಂತರ ಈಗ ನಮಗೇನಾಗಿತ್ತು ಅಂತೇಳಿ ಹೇಳಿದರೆ, ಅದು ಯಾವುದು ಅಂತ ಹೇಳೋದನ್ನು ಅರ್ಥ ಮಾಡಲಿಕ್ಕೋಸ್ಕರ ಆ ಒಂದು ಪ್ರದರ್ಶನವನ್ನು ಟ್ರಯಲನ್ನು ನಾವು ಮಾಡಿ ಆ ಮೂಲಕ ಯಾವುದು ಎಷ್ಟು ಇದ್ದರೆ ಒಳ್ಳೆಯದು ಅಂತ ಹೇಳುವಂಥದ್ದನ್ನು ಆಯ್ಕೆ ಮಾಡಿ ಅದನ್ನು ಮಾಡಲಾಗಿದೆ. ಸೊ ಶೇಖರ್ ನಾರವರು ಹಾಗೆ ನಮ್ಮ ಸಮಿತಿಯ ಸದಸ್ಯರು ಹಾಗೂ ಇಒ ವಿಶೇಷ ಮುತುವರ್ಜಿ ತಗೊಂಡು ಅದನ್ನು ಆಯ್ಕೆ ಮಾಡಿ ಅವರಿಗೆ ಈಗಾಗಲೇ ಕೊಡಲಾಗಿದೆ. ಸೊ ಸುಂದರವಾಗಿ ಈ ಬಾರಿ ಅದನ್ನು ಮೂಡಿ ಬರ್ತದೆ ಅಂತ ಹೇಳುವ ಭರವಸೆ ನಮಗೆ. ಸುಮಾರು 7 ಲಕ್ಷದ ಅಷ್ಟು ವೆಚ್ಚದ ಪಟಾಕಿಯನ್ನು ಈ ಬಾರಿ ಸಿಡಿಸಲಾಗ್ತದೆ. ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಅದರ ಬಗ್ಗೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳುವಂಥದ್ದಿದೆ. ಈ ಬಾರಿ ಆದರೆ ಆಗ್ತದೆ, ಇಲ್ಲದಿದ್ದರೆ ಬರೋ ವರ್ಷ ಆಗ್ತದೆ. ಸಮನ್ವಯ ಅಂದರೆ ನಮ್ಮ ಒಂದು ರಥದ ಬಗ್ಗೆ, ಸುರಕ್ಷಾ ಒಂದು ತಯಾರಿ ಬಗ್ಗೆ ನಾವು ಸಮನ್ವಯವಾಗಿ ಸಭೆಯನ್ನು ಕರೆದಿದ್ದೇವೆ. ನಾವು ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಇರುವುದರಿಂದ ಮತ್ತು ಚುನಾವಣಾ ಕರ್ತವ್ಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರುವ ಕಾರಣವಾಗಿ ಹಿರಿಯ ಅಧಿಕಾರಿಗಳು ನಮಗೆ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಮ್ ಗಾರ್ಡ್ಸ್ಗಳ ಸೇವೆಯನ್ನು ಪಡೆಯಬೇಕು. ನಾಗರಿಕ ಸೇವೆಯನ್ನು ಸ್ವಲ್ಪ ಮಟ್ಟಿಗೆ ನಾವು ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಾ ಉಂಟು ಅಂತ ಹೇಳಿದ್ದಾರೆ. ಆ ಕಾರಣವಾಗಿ ನಾವು ಅವರ ಸಲಹೆ ಸೂಚನೆಯಂತೆ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರ ಹಾಗೂ ಎಲ್ಲ ಸಮಿತಿ ಸದಸ್ಯರ ಸಮನ್ವಯ ಜನ ಸಿಬ್ಬಂದಿಗಳನ್ನು ಅಂದರೆ ಗೃಹರಕ್ಷಕ ದಳದ ಸಿಬ್ಬಂದಿಗಳನ್ನು ನಾವು ಸೇವೆಗಾಗಿ ಕೇಳಿದ್ದೇವೆ. ಈಗಾಗಲೇ ಪತ್ರ ವ್ಯವಹಾರ ಕೂಡ ಮಾಡಿದ್ದೇವೆ. ಆನಂತರವಾಗಿ ಜಾತ್ರಾ ಸಂದರ್ಭದಲ್ಲಿ ನಮಗೆ ಮಹಿಳಾ ಸಿಬ್ಬಂದಿಗಳನ್ನು ಹೆಚ್ಚು ನಿಯೋಜನೆ ಮಾಡಬೇಕು, ಮಹಿಳಾ ಅಧಿಕಾರಿಗಳನ್ನು ನಿಯೋಜನೆ ಮಾಡಬೇಕಂತ ನಾವು ಕೋರಿಕೊಂಡಿದ್ದೇವೆ. ಮುಖ್ಯವಾಗಿ ನಮಗೆ ಸಂಚಾರಿ ವ್ಯವಸ್ಥೆ ಈಗಾಗಲೇ ನಮಗೆ 16 ಮತ್ತು 17 ತಾರೀಕಿನಂದು ಸಂಚಾರಿ ವ್ಯವಸ್ಥೆಗೆ ನಾವು ಬಹಳ ಗಹನವಾಗಿ ಚರ್ಚಿಸಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಆವತ್ತಿನ ಜನಸಂದಣಿ ಹಾಗೂ ವಾಹನ ಸಂದಣಿಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಕೆಲವೊಂದು ಪೊಲೀಸ್ ಇಲಾಖೆಯವರು ಈ ಪಾರ್ಕಿಂಗ್ ವ್ಯವಸ್ಥೆಗಾಗಿ ಸ್ಥಳವನ್ನು ಆಯ್ದುಕೊಂಡಿದ್ದಾರೆ. ಅವುಗಳು ಮುಖ್ಯವಾಗಿ ಕೊಂಬೆಟ್ಟು ತಾಲೂಕು ಕ್ರೀಡಾಂಗಣ, ಕಿಲ್ಲೆ ಮೈದಾನ, KSRTC ಬಸ್ ನಿಲ್ದಾಣದ ಕೆಳಗಡೆ ಪಾರ್ಕಿಂಗ್ ಸ್ಥಳ, ನೆಲ್ಲಿಕಟ್ಟೆ ಪ್ರಾಥಮಿಕ ಶಾಲಾ ಮೈದಾನ, ಕೊಂಬೆಟ್ಟು ಬೋರ್ಡ್ ಹೈಸ್ಕೂಲ್ ಮೈದಾನ, ದರ್ಶನ್ ಹಾಲ್ ಪಕ್ಕದ ಖಾಲಿ ಜಾಗ, ಅಸ್ಮಿ ಲಾಡ್ಜ್ ಬಳಿ ಇರುವ ಖಾಲಿ ಜಾಗ, ಜೈನ ಭವನ ಹಾಲ್ ಹಿಂಬದಿಯ ಖಾಲಿ ಜಾಗ, ತೆಂಕಿಲ ವಿವೇಕಾನಂದ ಶಾಲಾ ಮೈದಾನ, ಬಂಟರ್ ಭವನದ ಹಾಲ್ನ ಬಳಿ ಇರುವಂಥ ಖಾಲಿ ಜಾಗವನ್ನು ಅವರು ಆಯ್ದುಕೊಂಡಿದ್ದಾರೆ. ಆ ಮೇರೆಗೆ ನಾವು ಕೂಡ ಸಂಬಂಧಪಟ್ಟ ಸಂಸ್ಥೆಗಳನ್ನು ಕೆಲವೊಂದು ಸಂಘಗಳನ್ನು ಅವರಲ್ಲಿ ನಾವು ಕೋರಿಕೆಯನ್ನು ಈಗಾಗಲೇ ಕಳಿಸಿಕೊಟ್ಟಿದ್ದೇವೆ. ಆನಂತರವಾಗಿ ನಗರಸಭೆಯಿಂದ ನಮಗೆ ನಿರಂತರವಾಗಿ ನೀರಿನ ಪೂರೈಕೆಯನ್ನು ಮಾಡುವಲ್ಲಿ ಕೂಡ ನಾವು ಕೇಳಿಕೊಂಡಿದ್ದೇವೆ. ಅವರು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಆನಂತರವಾಗಿ ನಮ್ಮ ಆರೋಗ್ಯ ಇಲಾಖೆ ದಿನಾಂಕ 10ರಿಂದ 19ರವರೆಗೆ ಆರೋಗ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಅವರ ವೈದ್ಯಾಧಿಕಾರಿಗಳನ್ನು ಮತ್ತು ಅವರ ಸಿಬ್ಬಂದಿಗಳನ್ನು ಮತ್ತು ಕೆಲವೊಂದು ಅವಶ್ಯ ಚಿಕಿತ್ಸಕ ಮದ್ದುಗಳನ್ನು ಒದಗಿಸಿಕೊಂಡು ನಾವೊಂದು ಆ ಶಾಖೆಯನ್ನು ಏರ್ಪಡಿಸಿದ್ದೇವೆ. ಅನಂತರವಾಗಿ ದಿನನಿತ್ಯ ನಾವು 10ರಿಂದ 20ರವರೆಗೆ ನಮ್ಮ ತುರ್ತು ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸನ್ನು ಕೂಡ ಸೇವೆಯನ್ನು ಕೂಡ ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಇನ್ನು ನಮ್ಮ ಮೆಸ್ಕಾಂ ಅಲ್ಲಿ ಕೂಡ ನಮ್ಮ ಹಿರಿಯ ಅಧಿಕಾರಿಗಳು ಬಂದು ಅವರು ಕೆಲವೊಂದು ಸೂಚನೆ ಸಲಹೆಗಳನ್ನು ಕೊಟ್ಟಿದ್ದಾರೆ, ಸುರಕ್ಷಾ ವಿಧಾನವನ್ನು ಕೂಡ ಹೇಳಿಕೊಟ್ಟಿದ್ದಾರೆ. ಆನಂತರವಾಗಿ ಸಾರಿಗೆ ಇಲಾಖೆ KSRTC ಅವರು ನಮಗೆ ಸುಮಾರು 50ರಿಂದ 60 ಬಸ್ಸುಗಳನ್ನು 16 ಮತ್ತು 17ರಂದು ಒದಗಿಸ್ತೇವೆ ಅಂತ ಅವರು ಜಿಲ್ಲೆಯಾದ್ಯಂತ ಸಂಚಾರ ಮಾಡಲು ಅನುಕೂಲ ಕಲ್ಪಿಸ್ತೇವೆ ಅಂತ ಅವರು ಒಪ್ಪಿಕೊಂಡಿದ್ದಾರೆ. ಹಾಗೆಯೇ ಅಗ್ನಿಶಾಮಕ ದಳ ಈಗಾಗಲೇ ನಾವು ದಿನಾಂಕ 10ರಿಂದ ನಮಗೆ ಪೂರೈಕೆ ಮಾಡಬೇಕು, ಫೈರ್ ಇಂಜಿನನ್ನು ಕೊಡಬೇಕಂತ ನಾವು ಕೇಳಿಕೊಂಡಿದ್ದೇವೆ. ಅವರಲ್ಲಿ ಕೊರತೆ ಇದ್ದ ಕಾರಣ 16 ಮತ್ತು 17 ನಮ್ಮಲ್ಲಿ ಸಿಡಿಮದ್ದು ಪ್ರದರ್ಶನ ಇರುವ ಕಾರಣ ನಾವು 2 ದಿನಗಳಲ್ಲಿ ಫೈರ್ ಇಂಜಿನನ್ನು ನಿಲುಗಡೆ ಮಾಡಲಿಕ್ಕೆ ನಾವು ಕೋರಿಕೊಂಡಿದ್ದೇವೆ. ಅವರು ಕೂಡ ಸಹಮತವನ್ನು ಕೊಟ್ಟಿದ್ದಾರೆ. ಇನ್ನು ಬ್ರಹ್ಮರಥ ಉತ್ಸವದ ಬಗ್ಗೆ, ರಥದ ಸುರಕ್ಷೆಯ ಬಗ್ಗೆ ಕೂಡ ಲೋಕೋಪಯೋಗಿ ಇಲಾಖೆಯವರು ಆ ಒಂದು ಪರವಾನಗಿಯನ್ನು, ರಹದಾರಿಯನ್ನು ನಮಗೆ ಕೊಡ್ತಾರೆ ಪರಿಶೀಲನೆ ಬಳಿಕ. ಹೀಗೆ ಪ್ರತಿಯೊಂದು ಕೂಡ ನಮ್ಮಲ್ಲಿ ನಾವು ಪ್ರಮುಖವಾಗಿ ಈ ಒಂದು ಭಕ್ತಜನರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ,
ನಮ್ಮ ಈ ಒಂದು ಭದ್ರತೆ, ಶುಚಿತ್ವ, ಆರೋಗ್ಯ ಮತ್ತು ಈ ಬಗ್ಗೆ ನಾವು ಬಹಳ ಒತ್ತು ಕೊಡಬೇಕು. ಈಗಾಗಲೇ ನಾವು ನಗರಸಭೆಯಿಂದ ಮತ್ತು ದೇವಾಲಯದ ವತಿಯಿಂದ ನಾವು ಎಲ್ಲ ಅಂಗಡಿಗಳಲ್ಲಿ ನಾವು ಒಣ ಕಸ ಮತ್ತು ಹಸಿ ಕಸವನ್ನು ಅದನ್ನು ಪ್ರತ್ಯೇಕಿಸಿ ಅದನ್ನು ದಿನನಿತ್ಯ ಶುಚಿಗಾರರಿಗೆ ಕೊಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟಿದ್ದೇವೆ. ಈ ಒಂದು ಕಾರಣದಲ್ಲಿ ಇಷ್ಟು ನಾವು ನಮ್ಮ ವರ್ಷ ಜಾತ್ರೋತ್ಸವ ಬಹಳ ಸುಗಮವಾಗಿ ವ್ಯವಸ್ಥಿತವಾಗಿ ಆಗಬೇಕಂತ ನಮ್ಮೆಲ್ಲ ಆಶಯ. ಭಕ್ತಜನರಲ್ಲಿ ಆ ಬಗ್ಗೆ ವಿನಂತಿಸಿಕೊಳ್ಳುತ್ತೇನೆ. ದೇವಸ್ಥಾನಗಳಲ್ಲಿ ಚುನಾವಣಾ ನೀತಿ ಸಂಹಿತೆಯ ವಿಷಯದಲ್ಲಿ ನೋಡಿದಾಗ ನೀತಿ ಸಂಹಿತೆಯಲ್ಲಿ ಏನಿದೆ ಅಂತ ಹೇಳಿದರೆ ನಿತ್ಯ ಅನ್ನದಾಸೋಹ ನಡೆಯುವಲ್ಲಿ ಈ ವಿಷಯ ಲಾಗು ಆಗೋದಿಲ್ಲ. ಸೊ ಆದರೆ ನಮಗೇನಾಗ್ತದೆ ಅಂತ ಹೇಳಿದರೆ ನಾವು ನಿತ್ಯ ಅನ್ನದಾಸೋಹ ಇದೆ, ಹಾಗಿರುವಾಗ ಅದರಲ್ಲಿ ಜನ ಜಾಸ್ತಿ ಆಗ್ತಾಯಿದೆ. ಅದು ದೇವಳದ ವತಿಯಿಂದ ನಾವು ಅನ್ನದಾಸೋಹವನ್ನು ಜನ ಬಂದವರಿಗೆ ಯಾರಿಗೂ ಊಟ ಇಲ್ಲ ಅಂತೇಳಿ ನಾವು ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ನಿತ್ಯ ಅನ್ನದಾಸೋಹವನ್ನು ನಾವು ನಡೆಸಲೇಬೇಕಾಗ್ತದೆ. ಜನ ಜಾಸ್ತಿ ಆದದ್ದಕ್ಕೆ ಎಷ್ಟು ಜನ ಜಾಸ್ತಿ ಆಗ್ತದೆ ಅಷ್ಟನ್ನು ನಾವು ವ್ಯವಸ್ಥೆ ಮಾಡಬೇಕು. ಕಟ್ಟೆಯ ಕೆಲಸ ಮಾಡಲಿಕ್ಕಿರೋದ್ರಿಂದ, ಪೂರ್ವಭಾಗದ ಕಟ್ಟೆಯ ಕೆಲಸ ಮಾಡಲಿಕ್ಕಿರೋದ್ರಿಂದ ಪೂರ್ಣ ಮಾಡೋದಿಲ್ಲ. ಸೊ ಅದನ್ನು ಮತ್ತೆ ಮಾಡ್ತೀವಿ. ಜನರು ಕೆಳಗೆ ಇಳಿದು ಕೆರೆಗೆ ಇಳಿದು ಹೋಗಿ ಎಲ್ಲರ ಹತ್ರ ವಿನಂತಿ ಏನು ಅಂತ ಹೇಳಿದರೆ, ಕೆರೆಗೆ ಬರುವಾಗ ದೇವರ ಕೆರೆ, ಅದು ದೇವರ ಪುಷ್ಕರಣಿ. ಹಾಗಾಗಿ ಶುಚೀಭೂತರಾಗಿ ಶುದ್ಧ ಮನಸ್ಸಿನಿಂದ ಶುಭ್ರ ವಸ್ತ್ರ ಧರಿಸಿ, ಸಾಂಪ್ರದಾಯಿಕ ಶುಭ್ರ ವಸ್ತ್ರ ಧರಿಸಿಯೇ ಅಲ್ಲಿಗೆ ಬರಬೇಕು ಅಂತ ಹೇಳುವಂಥದ್ದು ನಮ್ಮ ಕೋರಿಕೆ. ಅಶೌಚ ಇದ್ದವರು ಮತ್ತು ಅಮಯ ಅಶೌಚ ಇದ್ದವರು ಆ ಸಂದರ್ಭದಲ್ಲಿ ಕೆರೆಗೆ ಇಳಿಬಾರದು ಅಂತ ಹೇಳುವಂಥದ್ದು ನಮ್ಮ ವಿನಂತಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.